ಕೊರಟಗೆರೆ ತಾಲೂಕಿನಲ್ಲಿ ಕಲಾಭವನ ಮತ್ತು ರಂಗಮಂದಿರ ನಿರ್ಮಾಣವನ್ನ ತಾಲೂಕಿನಲ್ಲಿ ಕಟ್ಟುವುದು ನನ್ನ ಮಹದಾಸೆ. ಅದು ಸರ್ಕಾರದ ಅನುದಾನವಾಗಲಿ ಅಥವಾ ವೈಯಕ್ತಿಕವಾಗಲಿ ಕಟ್ಟಿಯೇ ತೀರುತ್ತೇನೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಾಲೂಕಿನ ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಗಣರಾಜ್ಯೋತ್ಸವ ಮತ್ತು ತಾಲೂಕು ರಂಗಭೂಮಿ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಇವರು, ಉಪಮುಖ್ಯಮಂತ್ರಿಯಾಗಿದ್ದಾಗ ಪಟ್ಟಣದಲ್ಲಿ ರಂಗಮಂದಿರ ನಿರ್ಮಾಣಕ್ಕೆ 20 ಕೋಟಿ ಅನುದಾನವನ್ನ ಮಂಜೂರು ಮಾಡಿಸಿದ್ದೆ. ಅದು ಸಾಕಾರಗೊಳ್ಳುವ ಹೊತ್ತಿಗೆ ಸರ್ಕಾರ ಘನವಾದ ಹಿನ್ನೆಲೆಯಲ್ಲಿ ಅದಕ್ಕೆ ಹಿನ್ನಡೆಯಾಗಿದ್ದು ಅದನ್ನ ಪುನರ್ ಪರಿಶೀಲಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿ ಕ್ಷೇತ್ರದಲ್ಲಿ ಇದನ್ನ ನಿರ್ಮಾಣ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರ, ರಂಗಭೂಮಿ ಕಲಾವಿದರು, ಕೊರೋನಾ ವಾರಿಯರ್ಸ್, ಪೌರ ಕಾರ್ಮಿಕರು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸಾಧಕರಿಗೆ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸುನಿಲ್ ಕುಮಾರ್ ಪಾಟೀಲ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಹಾಗೆಯೇ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಜಿ ಪರಮೇಶ್ವರ್ ಸರ್ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯೋಗೀಶಣ್ಣ ಮತ್ತು ಮಂಜಣ್ಣನವರಿಗೆ ಈಗ ಬಸ್ ಸ್ಟ್ಯಾಂಡ್ ಗೆಳೆಯರ ವರ್ಗದವರು ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಬೇಗ ಅದನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದೀವಿ. ಈ ಕಡೆ ಬರೋಣ ಸರ್, ಇಲ್ಲಿ ಸರ್ 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 ಯಾವುದೇ ದೇಶದ ಸಂವಿಧಾನದಲ್ಲಿ ಇಷ್ಟೊಂದು ಬಲಿಷ್ಠವಾದಂತಹ ಸಂವಿಧಾನವನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತ ಬಹಳ ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ. ಸಾವಿರಾರು ಭಾಷೆಗಳಿದ್ದಾವೆ, ಸಾಕಷ್ಟು ಸಂಸ್ಕೃತಿಗಳಿದ್ದಾವೆ, ಜನರ ಊಟ ಉಪಚಾರಗಳು ಸಾಕಷ್ಟಿದ್ದಾವೆ, ಜನರ ಜೀವನಗಳು ಸಾಕಷ್ಟಿದ್ದಾವೆ. ಇದರ ಜೊತೆಯಾಗಿ ಇಲ್ಲಿ ಅನೇಕ ಧರ್ಮಗಳಿದ್ದಾವೆ ಮತ್ತು ಸಾಕಷ್ಟು ಜಾತಿಗಳಿದ್ದಾವೆ. ನನ್ನ ಅದೃಷ್ಟ, ನನಗೆ ಮಧುಗಿರಿಯಲ್ಲಿ ನನಗೆ ರಾಜಕೀಯದ ಜನ್ಮ ಕೊಟ್ಟಂತ ಮಧುಗಿರಿ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ದಲಿತರವನು ಪ್ರಪ್ರಥಮ ಬಾರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ದು ನೀವು. ಹೊರಟಿಗೆರೆ ಜನ ಕರ್ನಾಟಕದ ರಾಜಕೀಯದ ಇತಿಹಾಸದ ಪುಟದಲ್ಲಿ ಬರೆದಿಟ್ಟು ಬಿಡ್ತಾರೆ, ಯಾರು ತಪ್ಪಿಸಕ್ಕಾಗೋದಿಲ್ಲ ಚಿಕ್ಕರಂಗಪ್ಪ.